ಬಿಸಿಲ ಬಂಡೆಯ ಮೇಲೆ ಕುಸುಮ ಮಾಲಿಕೆ ಇರಲು ಬಸವಳಿದು ಕೇಕಯದ ಬಿಸಜಾಕ್ಷಿ ಪವಡಿಸಿರಿ ವಸುಮತೀಶ್ವರ ಕಂಡನೋ ರಾಜೀವಲೋಚನೆ ರಮಣಿ ಇಂದು ರಾಜಿಸನೇತಕಿ ಸಿರಿಮೊಗದ್ಯುಮಣಿ ವಾಜಿಪತಿಯ ಜಾತಿ ಸೋಜಿಗ ನಡೆಯುವುದು ವಾಜಿಪತಿಯ ಜಾತಿ ಸೋಜಿಗ ನಡಿಗಿದು ಈ ಜಗವೇ ನೀನಾದಿ ದಶರಥ ರಾಜನಿಗೆ ನುಡಿ ಸಹಜದಿಂದ ರಾಜೀವಲೋಚನೆ ರಮಣಿ ಗಿಂದು ರಾಜಿಸನೇತಕ್ಕೆ ಸಿರಿಮೊಗದ್ಯುಮಣಿ ಎಲ್ಲ ರಮಣಿ ಕೈಗ ದ್ವಿಮಣಿ ಪ್ರಕಾಶ ಇವತ್ತು ಕಳೆಗುಂದಿ ಹೋಗಿದೆ. ಕತ್ತಲೆಯ ಕೋಣೆಯಲ್ಲಿ ಮುಸುಕಿಟ್ಟು ಮುದ್ದೆಯಾಗಿ ಕುಳಿತಿದ್ದಿ ಅಂತಾದ್ರೆ ಇದೇನೆ ಸೌಂದರ್ಯದ ದೇವತೆ ನೀನು. ಶೃಂಗಾರ ಮಾಡಿಕೊಳ್ಳುವುದು ಅಂತ ಹೇಳಿದ್ರೆ ನಿನಗೆ ಪಂಚಪ್ರಾಣ. ಅಂತಹ ನೀನು ಮಲಿನಾಂಬರವನ್ನು ಹುಟ್ಟಿದ್ದಿ. ಬಿಡು ಮುಡಿಯಿಂದ ಹಣೆಯ ತಿಲಕವನ್ನು ಒರೆಸಿ ಕೈಯ ಬಳೆಯನ್ನು ಮಡೆದು ಸೂತಕದ ಮನೆಯವರ ಹಾಗೆ ಗಂಡನಾದ ನಾನು ಜೀವಂತ ಇರುವಾಗಲೂ ವೈದವ್ಯವನ್ನು ಯಾಕೆ ಕೈಕ ಏನಾಯಿತು? ಹೃದಯ ಅರ್ಪಣೆಗೈದೇನೋ ವಧುವಾದೇನೋ ಬದುಕಿನುಳ್ ಶೂನ್ಯವಿಲ್ಲೋ ವಧುವಾದೇನೋ ಬದುಕಿನುಳ್ ಬದುಕುವಿಸುತ್ತಗಾಗಿ ಪದುಳನಿ ಬಯಸಲು ಬದುಕುವಿಸುತ್ತಗಾಗಿ ಪದುಳನಿ ಬಯಸಲು ಮೊದಲಿದ್ದ ವರಗಳನ್ನು ಒದಗಿಸು ನೀನು ಮೊದಲಿದ್ದ ವರಗಳನ್ನು ಹಿರಿಯ ಏನಾಗಿದೆ ಅಂತ ನನ್ನ ಕೈಕಿಗೆ ಏನಾಗಿದೆ ಇವತ್ತು? ಈ ಕೈಕೆಯ ಬದುಕಿನಲ್ಲಿ ಇನ್ನು ಏನಾಗೋದಕ್ಕೆ ಉಳಿದಿದೆ ಅಂತ ಯಾಕಿಂತಹ ಜಿಗುಪ್ಸೆಯ ಮಾತೆ? ಸುಮ್ಮನೆ ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನು ಬಿಟ್ಟು ನೀವೇ ನನ್ನ ಸರ್ವಸ್ವ ಅಂತ ತಿಳಿದು ನಿಮ್ಮನ್ನು ಅನುಸರಿಸಿ ಬಂದವಳು ನಾನು. ನಿನ್ನನ್ನು ಮದುವೆಯಾದ ಮೇಲೆ ಅಯೋಧ್ಯೆಯೇ ಮಾತಾಡುವ ಹಾಗಾಗಿದೆ. ದಶರಥ ಕೈಕೆಯ ಕೈಗೊಂಬೆ ಬಾಕಿದ್ದವರಿಗೆ ಅನ್ಯಾಯ ಮಾಡ್ತಿದ್ದಾನೆ ಅಂತ ನನ್ನ ಹೃದಯವನ್ನೇ ಅರ್ಪಣೆ ಮಾಡಿದೆ. ನಾ ಸ್ವೀಕರಿಸಿದ್ದೇನೆ. ನನ್ನ ಬದುಕು ಶೂನ್ಯವಾಗಿ ಹೋಯಿತು. ಅದು ಹೇಗಾಗ್ತದೆ? ನನ್ನ ಬದುಕಿನಲ್ಲಿ ನೀವಿಲ್ಲದೆ ಇದ್ದಾಗ ನನ್ನ ಬದುಕೆನ್ನುವುದು ಶೂನ್ಯವಾಗುವುದು. ನಾನಿದ್ದೇನಲ್ಲ, ಇದ್ದು ಇಲ್ಲದ ಹಾಗೆ ಆಯ್ತಲ್ಲ. ಅಂದ್ರೆ ಏನಾಗ್ತಾ ಇದೆ? ಶ್ರೀರಾಮಚಂದ್ರನಿಗೆ ಪಟ್ಟ ಬಂದ ಮಹೋತ್ಸವ. ಓ ರಾಮನಿಗೆ ಪಟ್ಟಾಭಿಷೇಕ. ಸರಿ, ಏನ್ ನನಗೆ ಹೇಳಿದ್ರ? ಕೌಸಲ್ಯಗೂ ಪ್ರತ್ಯೇಕವಾದ ಹೇಳಿಕೆ ಕೊಡ್ಲಿಲ್ಲ. ಮನೆ ಯಜಮಾನ ಮಾಡಿದ ತೀರ್ಮಾನದಲ್ಲಿ ಮನೆಯವರಿಗೆ ಪ್ರತ್ಯೇಕ ಹೇಳಿಕೆಯೇ ಬೇಡ. ನಮ್ಮ ಮಗನಿಗೆ ತಿಳಿದಿದ್ಯಾ? ಶತ್ರುಘ್ನನು ಊರಲಿಲ್ಲ, ಆದರೆ ರಾಮನ ಪಟ್ಟಾಭಿಷೇಕದ ಮುಹೂರ್ತ ಪುಷ್ಯ, ಭರತನ ನಕ್ಷತ್ರ ಹಾಗೆ ಇರಿಸಿಕೊಂಡಿದ್ದೇವೆ. ಸರಿ, ಬೇಡ ಬಿಡಿ. ನನ್ನ ಅಪ್ಪ ಅಮ್ಮನಿಗಾದ್ರೂ ಹೇಳಿದ್ದೀರಾ? ಸೀತೆಯ ಅಪ್ಪಮ್ಮನಿಗೂ ಹೇಳಿಕೆ ಮಾಡಲಿಕ್ಕೆ ಹೊತ್ತು ಸಿಕ್ಕಲಿಲ್ಲ. ಕೈಕ ಹೇಳಿಲ್ವಾ? ಇಲ್ಲ. ಹಾಗಾದ್ರೆ ಈ ಪಟ್ಟಾಭಿಷೇಕ ಎನ್ನುವುದು ಗುಟ್ಟಿನಲ್ಲಿ ನಡೆಯುವುದಾ? ಅವಸರದ ತೀರ್ಮಾನ. ರಾಜಾರಿಷ್ಟಕ್ಕೆ ಒಳಗಾದ ನಾನು ಹೇಗೆ ಅಂತ ಹೇಳಲಿಕ್ಕೆ ಸಾಧ್ಯ? ಎಲ್ಲ ಸುಳ್ಳು. ಬಂದ ನಾನು ಹೋಗುವುದಕ್ಕಿಂತ ಮೊದಲು ನೆಮ್ಮದಿಯಿಂದ ಕಣ್ಣು ಮುಚ್ಚಬೇಕಲ್ಲ, ಅದಕ್ಕಾಗಿ ಒಂದು ಪಟ್ಟ ಕಟ್ಟಿ ಸುಳ್ಳು 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 ಅಂದ್ರೆ ಗುಟ್ಟು, ಎಲ್ಲ ಗುಟ್ಟು. ಗಂಡ ಹೆಂಡಿರ ಮಧ್ಯದಲ್ಲಿ ಗುಟ್ಟು ಅಂತ ಇರ್ತದ? ನೀನು ಹಾಗೆ ಯಾಕೆ ಎಣಿಸ್ತೀಯ? ಎನಿಸಿದಲ್ಲ, ನೀವು ಮಾಡಿದ್ದೇ ಹಾಗೆ. ಏನ್ ಮಾಡಿದೆ? ಇರ್ಲಿ ಬಿಡಿ, ನಾನೇನು ಸಾಯುವುದಿಲ್ಲ, ಆಯ್ಬಾರ್ದು, ಬದುಕ್ತೇನೆ. ಬದುಕಬೇಕು. ನನ್ನ ಮಗನಿಗಾಗಿ ನಾ ಯಾರಿಗಾದ್ರೂ ನನ್ನ ಮಗನ ಭವಿಷ್ಯಕ್ಕಾಗಿ ನಾ ಬದುಕುತ್ತೇನೆ. ಆಗ್ಲಿ,
ಆದ್ರೆ ಆ 2 ವರ ಇದೆಯಲ್ಲ ಅದು ನನಗೀಗ ಬೇಕು. ಅವತ್ತು ಹೇಳಿದೆ ವರನಾದ ನೀವಿರುವಾಗ ಪ್ರತ್ಯೇಕ ನನಗೆ ವರ ಬೇಕೇ. ಈಗ ಹೇಳ್ತಿ ವರನಾದ ವರ ನೀನಿರುವಾಗಲೂ ನನಗೆ ವರ ಬೇಕು ಅಂತ. ಆವತ್ತು ನಂಬಿಕೆ ಇತ್ತು, ವಿಶ್ವಾಸ ಇತ್ತು, ಆದ್ರೆ ಈಗ ಇಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ಅಂದು ನನ್ನನ್ನು ಮದುವೆಯಾಗಿ ಕರೆತರುವಾಗ ನನ್ನ ಅಪ್ಪನಿಗೆ ನೀವು ಮಾತನ್ನು ಕೊಟ್ಟರಲ್ಲ, ಏನಂತ? ನಿಮ್ಮ ಮಗಳನ್ನೇ ಸಾಕೇತದ ಸಾಮ್ರಾಜ್ಞಿಯಾಗಿ ಕಾಣ್ತೇನೆ ಎನ್ನುವುದಾಗಿ. ಅದಕ್ಕೆ ಎಲ್ಲಿ ಕೊರತೆ ಆಗಿದೆ? ಅದೇ ನಾನು ಹೌದು ಅಂತ ಆದ್ರೆ ನನ್ನ ಮಗನೇ ಸಮ್ರಾಟನಾಗ್ಬೇಕಲ್ಲ. ದೈವ ಅದಕ್ಕೆ ಅವಕಾಶ ಕೊಡ್ಲಿಲ್ವಲ್ಲ. ಯಾಕೆ ಕೊಡ್ಲಿಲ್ಲ? ಪಾಯಸವನ್ನು ಎಲ್ಲರೂ ತಿಂದ್ರು. ಹಿರಿಪುತ್ರನಾಗಿ ಕೌಸಲ್ಯಾದೇವಿಯ ಗರ್ಭ ಸಂಭೂತನಾಗಿಯೇ ಬಂದರಲ್ಲ ರಾಮ. ತಪ್ಪು ಯಾರದ್ವಲ್ಲ, ನನ್ನದ್ದು. ಅವತ್ತು ಪಾಯಸ ನಾನು ಒಬ್ಬಳೇ ಕುಡಿಬೇಕಿತ್ತು, ಆಗ ಎಲ್ಲ ಸರಿಯಾಗ್ತಿತ್ತು. ಕುಡಿಯದೇ ಇದ್ದದ್ದನ್ನೆಲ್ಲ ಯೋಚಿಸಿ ಏನು ಪ್ರಯೋಜನ ಹೇಳು? ಎಲ್ರಿಗೂ ಮಕ್ಕಳಾಗಲಿ ಎನ್ನುವಂತ ಕಾರಣಕ್ಕಾಗಿ ಹಂಚಿ ತಿನ್ನೋಣ ಅಂತ ಹೇಳಿದ್ರೆ ಇಂದು ಅದನ್ನೇ ಮುಂದುವರಿಸಿಕೊಂಡು ಅವಳ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀರಲ್ಲ. ನನ್ನಲ್ಲಿ ಒಂದು ವಿಚಾರವನ್ನು ತಿಳಿಸದೆ ಏನಿದು ಮೋಸ ಅಲ್ವಾ, ಅನ್ಯಾಯ ಅಲ್ವಾ, ವಂಚನೆ ಅಲ್ವಾ ಇದು? ಬಹುಶಃ ದೇವರಿಗೆ ಗೊತ್ತಾಗಿದೆ ಕಾಣುತ್ತದೆ. ಏನು? ಕೈಕಿಗಾದ್ರೆ 2 ವರ ಇದೆ, ಮುಗ್ಧೆಯಾದಂತಹ ಕೌಸಲ್ಯಗೆ ವರ ಇಲ್ಲ, ಅದಕ್ಕಾಗಿ ಮಗುವನ್ನೇ ಕೊಟ್ಟ ಕಾಣ್ತದೆ. ಮುಗ್ಧೆ ಬೇಕು ನನಗೀಗ, ಕೊಡಿ ಅದನ್ನು. ನೀ ಕೇಳದೆ ಬಾಕಿಯಾದದ್ದು ಬಿಟ್ರೆ ನಾ ಕೊಡದೆ ಬಾಕಿಯಾದದ್ದಲ್ಲ ಕೈಕ. ಕೊಡ್ತೇನೆ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ, ಕೊಡ್ತೇನೆ ಎನ್ನುವುದಾಗಿ ನನಗೆ ಭಾಷೆಯನ್ನು ಕೊಡಬೇಕು ನೀವು. ಕಡೆಗೂ ಗಂಡರಿಗೆ ಭಾಷೆಯೂ ಇಲ್ಲ ಅಂತ ತೀರ್ಮಾನ ಮಾಡಿದೀಯಾ? ಅರ್ಥ ಆಯ್ತಲ್ಲ ಕೈಕ? ಏನು? ನನ್ನ ಆತ್ಯಂತಿಕವಾದಂತಹ ಸತ್ಯ ಸ್ವರೂಪ ಅಂತ ಹೇಳಿದರೆ ರಾಮ. ಅಂತಹ ನನ್ನ ಜೀವಸ್ವರೂಪನಾದಂತಹ ರಾಮನ ಮೇಲಾಣೆ ನೀ ಕೇಳಿದ್ದನ್ನು ನಾ ಕೊಡದೇ ಇದ್ರೆ ಕೇಳು. ರಾಮನ ಸಾಕ್ಷಿಯಾಗಿ ಕೇಳು. ಸತ್ಯವಾ? ಹಾಗಾದರೆ ಕೇಳ್ತೇನೆ. ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕೆನ್ನುವುದಾಗಿ ಎಲ್ಲ ಸಿದ್ಧತೆ ಎನ್ನುವುದು ನಡೀತಾ ಇದೆಯಲ್ಲ, ಇನ್ನು ಮುಂದೆ ನಡೀಲಿಕ್ಕೂ ಇದೆಯಲ್ಲ. ಯಾವೆಲ್ಲ ಸಿದ್ಧತೆ ಎನ್ನುವುದು ನಡೆದಿದೆಯೋ ಅದೇ ಸಿದ್ಧತೆಯಲ್ಲಿ ನನ್ನ ಮಗನಾದಂತ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಏನು? ರಾಮ 14 ವರ್ಷ ಕಾಡಿಗೆ ವಾಣಿ ಹೃದಯ ಬೇದಿಪ ಸುರಗಿ ಇನಕುಲೇಂದ್ರನು ಕಂಪಿಸಿ ತನುವು ವಶವಿಲ್ಲದಾತವನಿಗೆ ಉಸಿದಿರಲು ಒಣಗಿ ಗಂಟಲ ಜಲವು ಕಣ್ಣು ಕತ್ತಲೆ ಕವಿದೋ ತಣಿಯಲಾರದ ದುಃಖ ಶರದಿಯಲಿ ಮುಳುಗುತ್ತ ಮಣಿದಿಲ್ದ ದೀನನಾಗಿ ಕೈಕಾಗ ಸುರಸುರಭಿ ಕೆಚ್ಚಲಲಿ ಗರಳ ಕಂಡಿನಿ ಕೈಕಾಗ ಸುರಸುರಭಿ ಕೆಚ್ಚಲಲಿ ಗರಳ ಕಂಡಿನಿ ಕೈಕಾಗ ಕರುಣವಿಲ್ಲವೇ ಕಾತೆ ಕೈಕೇಯಿ ನಿನಗೆ ಕರುಣವಿಲ್ಲವೇ ಕಾತೆ ಕೈಕೇಯಿ ನಿನಗೆ ತರಣಿ ವಂಶದ ದೀಪ ತರಳ ರಾಮನ ಕಾಯೇ ತರಣಿ ವಂಶದ ದೀಪ ತರಳ ರಾಮನ ಕಾಯೇ ಕರುಳ ಬಳ್ಳಿಯ ಕಡಿವುದೇನಿದುವೆ ಮಾಯೇ ಕರುಳ ಬಳ್ಳಿಯ ಕಡಿವುದೇನಿದುವೆ ಮಾಯೇ ಕೈಕಾ ಸುರಸುರಭಿ ಕೆಚ್ಚಲಲಿ ಗರಳ ಕಂಡೆನೆ ರಾಮ 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 ರಾಮ
ಕೈಕ, ನೀನು ಮಾತಾಡುತ್ತಿರುವುದೇ ನನ್ನ ಕೈಕೆಯ ಒಡಲು ಹಾಲಿನ ಕಡಲು. ಅಂತಹ ಕೈಕೆಯ ಬಾಯಿಯಿಂದ ಇಂತಹ ಮಾತುಗಳೇ? ಸುರಭಿಯ ಕೆಚ್ಚಲಿನಿಂದ ಕರಳ ಉದುರಿದ ಹಾಗೆ ದೇವಧೇನುವಿನ ಕೆಚ್ಚಲಿನಿಂದ ಯಾವ ಕಾಲಕ್ಕೂ ವಿಷ ಉದುರಲಾರದು. ನನ್ನ ಕೈಕೆಯ ಹಾಲಿನಂತಹ ಮನಸ್ಸಿನಿಂದ ಇಂತಹ ವಿಷಪೂರಿತವಾದ ನುಡಿಗಳು ಬರಲಾರದು. ಆದರೂ ಈ ಹೊತ್ತು ಬರ್ತದೆ ಅಂತಾದರೆ ಏನೋ ಇರಲಿ. ಭರತನಿಗೆ ತಾನೇ ಪಟ್ಟ ಕರುಣೆಯೇ ಇಲ್ಲದಂತೆ ಕರುಳ ಬಳ್ಳಿಯನ್ನೇ ತುಂಡು ಮಾಡಿದ ಹಾಗೆ ರಾಮ ಕಾಡಿಗೆ ಹೋಗಬೇಕು ಅಂತ ಹೇಳ್ತೀಯಲ್ಲ. ಭರತನಿಗೆ ಪಟ್ಟ ಆಗುವುದಕ್ಕೂ ರಾಮ ಕಾಡಿಗೆ ಹೋಗುವುದಕ್ಕೂ ಏನು ಸಂಬಂಧ ಕೈಕ? ಸಾಕೇತ ಸಾಮ್ರಾಜ್ಯದ ಸೌಭಾಗ್ಯ ಅದು. ಹಿರವಂಶದ ಬೆಳಕನ್ನು ನಂದಿಸುವುದಕ್ಕೆ ನೀನು ಯಾಕೆ ನೋಡ್ತೀಯ? ರಾಮನನ್ನು ಕಳಿಸು ಅಂತ ಕೇಳಬೇಡ. ಆಗುದಿಲ್ವಾ? ಭರತನಿಗೆ ಪಟ್ಟ ಆಗಲಿ. ಮಾತೆತ್ತಿದ್ರೆ ರಾಮ 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 ಅಂತ ಹೇಳ್ತಿರಲ್ಲ. ಹೌದು. ಏನು ರಾಮ ಒಬ್ಬನೇ ನಿಮಗೆ ಮಗನ? ಅಲ್ಲ, ಉಳಿದವರೆಲ್ಲ ನಿಮ್ಮ ಮಕ್ಕಳಲ್ವಾ? ಹೌದು. ಎಲ್ಲ ಮಕ್ಕಳನ್ನು ಸಮಾನ ದೃಷ್ಟಿಯಲ್ಲಿ ಕಾಣಬೇಕಾದಂತ ನೀವು ಈ ತಾರತಮ್ಯ ಯಾಕೆ? ಯಾಕೆ ಕೈಕ? ಏನು? 3 ಮಂದಿ ಮಕ್ಕಳಿಗೆ ನಾನಪ್ಪ, ಆದರೆ ನಿಜಾರ್ಥದಲ್ಲಿ ನನ್ನನ್ನು ಪಿತೃವಾಗಿಸಿದವ ರಾಮ ಯಾರು ಬಲ್ಲೆಯ? ಯಾರು? ಪಾಲ್ಗಡಲ ಶಯನನಾದಂತಹ ನಾರಾಯಣನೇ ನಮ್ಮ ಸಂಸಾರದಲ್ಲಿ ಶಿಶುವಾಗಿ ಕಾಣಿಸಿಕೊಂಡಿದ್ದಾನೆ ಅಂತ ಕ್ರಾಂತದರ್ಶಿಗಳಾದ ಮುನಿಮನೀಷಿಗಳು ಹೇಳುತ್ತಾರೆ. ಅಂತಹ ಭವ್ಯತೆಯನ್ನು ದಿವ್ಯತೆಯನ್ನು ಮನೆಯಿಂದ ಹೊರಹಾಕುವುದರಲ್ಲಿ ನೀನೇನು ಪ್ರಯೋಜನವನ್ನು ಹೊಂದುತ್ತೀಯ? ಆಗುದಿಲ್ವ ನಿಮಗೆ? ಇಲ್ಲ. ಮಾತಿಗೆ ತಪ್ತೀರಾ? ಸೂರ್ಯ ವಂಶದಲ್ಲಿ ಸಂಚರಿಸಿದಂತ ನೀವು ಮಾತಿಗೆ ತಪ್ತೀರಾ? ಇಲ್ಲ ಕೈಕ. ಹಾಗಾದ್ರೆ ಮಾತು ನೆರವೇರಿಸ್ತೀರಾ? ಹೌದು. ಅದು ಹೌದು ಅಂತಾದ್ರೆ ಮುಂದಿನ ದಾರಿ ಏನೆನ್ನುವುದನ್ನು ನೋಡಿ. ರಾಮ ರಾಮ ಮಿತ್ರ ಕುಲಮಣಿ ಜನಕ ಜಾಧವ ನಿತ್ಯ ನಿರ್ಮಳ ಚಿತ್ತ ರಾಘವ ಮತ್ತಿ ಚಿಲ್ತಾ ಭವನ ಪಕ್ಕನು ಅರ್ತಿಗಿಲ್ದ ನಿರ್ಮಲ ಚಿತ್ತರಾಘವ. ಯಾಕೆ ಕಣ್ಣಲ್ಲಿ ನೀರು? ಈ ದೈನ್ಯಾವಸ್ಥೆ ಅಮ್ಮ. ಅವಳ ತಾಯಿಯಲ್ಲ ಮಗ, ಅವಳು ರಕ್ಕಸಿ. ಅವಳಲ್ಲಿ ಏನೋ ಆವೇಶ ಆಗಿದೆ. 2 ವರ ಕೇಳಿದ್ರಿಂದ ಹೀಗಾಗುವುದಕ್ಕೆ ಸಾಧ್ಯವೇ? ಅಮ್ಮ ಸಮ್ಮತವಾಯ್ತು ಮನಕೀಗೆ ಸುತಗಿ ನಿಮ್ಮ ವಾಚಿತ ಸಲಿಪ ಬಯಕೆಗೆ ಧರ್ಮಯೋಗಿಯ ಬಾಳು ನಿಮ್ಮಲದು ವಿಭಾಗ್ಯ ಸುಮ್ಮನೆ ತಗಿಪಿತ ದುಮ್ಮಾನಗೊಳ್ಳುವರು ಅಮ್ಮ 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 ಸಮ್ಮತ. ಸಮ್ಮತ ತಾಯಿ. ಸಮ್ಮತವೇನು? ಅಯ್ಯೋ, ವರ ರೂಪದಿಂದ ಪಡೆದದ್ದರಿಂದ ಮಕ್ಕಳ ಶ್ರೇಯೋಭ್ಯುದಯ ಆಗುತ್ತದೆ ಎಂಬಲ್ಲಿ ನಾನು ಅಚಂಚಲನಿದ್ದೇನೆ. ತಮ್ಮ ಭರತನಿಗೆ ಪಟ್ಟಾಭಿಷೇಕ ಆಗುವಲ್ಲಿಯೋ ಧರ್ಮಯೋಗಿಗಳು ಸಾಗಿದ ಮಾರ್ಗದಲ್ಲೇ ಸಾಗಿ ಕೀರ್ತಿವಂತನಾಗುವಂತೆ ವನವಾಸವನ್ನು ಪೂರೈಸುವಲ್ಲಿಯೋ ಸಂತೋಷದಿಂದಲೇ ಅಂಗೀಕಾರವನ್ನು ಸೂಚಿಸುವುದಕ್ಕೆ ಧಾವಿಸಿ ಬರುವಾಗ ಅದೋ ಸತಿ ಸೀತೆಯೂ ಜೊತೆಯಾಗಿದ್ದಾಳೆ. ತಮ್ಮ ಲಕ್ಷ್ಮಣನು ಬರ್ತೇನೆ ಎಂದಿದ್ದಾನೆ. ಕರ್ಕೊಂಡೋಗು. ಮತ್ತೆ ಅಕ್ಕಪ್ಪ ಕಣ್ಣೀರು ಒಪ್ಪಿಗೆ ಉಸಿರು ನೀಡಿದ ತಂದೆಗೆ ಉಸಿರಾದಿ ಶ್ರೀರಾಮ ವಸುಧಿಯ ತೊರೆವಿಗೆ ಅಕಟಾಗ ಉಸಿರುವೆ ನೀಗಿಲ್ಲ ಕೈ ತುತ್ತ ಉಣುತ್ತಿರುವುದು ನಿಶಿಗಿಲ್ಲ ವಶವಿರೋ ಸುತನೇ ರಾಮ ಅಂತರಂಗವನ್ನು ಹಿಡಿದು ಹಿಂಡಿದ ಅನುಭವ ಮಗ. ಹಾಗೇನು ಆಗಲಿಲ್ಲಪ್ಪ. ಈಗ ಯಾವುದನ್ನು ನನ್ನ ಕನಸು
ಈ ಪ್ರಪಂಚದ ನನಸು ಅಂತ ಗ್ರಹಿಸಿದೆನೋ ಅದು ಯಾವುದೋ ಒಂದು ದುರ್ನಿಮಿತ್ತದಿಂದ ಆಗದೇ ಇರುವುದಕ್ಕಾಗಿ ಪಶ್ಚಾತ್ತಾಪ ಪಡ್ತೇನೆ ಮಗ. ಈಗ ನನಗೆ ಪಟ್ಟಾಭಿಷೇಕ ಆಗದಿದ್ರೇನು, ಭರತನು ನಿಮ್ಮ ಮಗನೇ ತಾನೆ. ಹೇಗಾಗ್ತದೆ? ಯಾಕಿಲ್ಲಪ್ಪ, ರಾಮ ಕೂತುಕೊಳ್ಳುವ ಜಾಗದಲ್ಲಿ ಅನ್ಯರಾರಾದರೂ ಕುಳಿತರೆ ಅದು ರಾಮನಾಗುತ್ತಾರೆ. ಅಪ್ಪ, ಪಿತೃವಚನ ಪರಿಪಾಲನೆಯ ಸ್ಥಾನದಲ್ಲಿ ರಾಮ ಕೂತುಕೊಳ್ಬಾರ್ದು. ಪಿತೃವಾಕ್ಯ ಪರಿಪಾಲನೆ ಅಲ್ಲ ಮಗ, ಮತ್ತೆ ನಿನ್ನ ಅಪ್ಪನ ಸ್ತ್ರೀ ವ್ಯಾಮೋಹದ. ಅಪ್ಪ ಅಪ್ಪ, ಯಾಕೆ ಹಾಗೆಲ್ಲ ಆಡ್ತೀರಿ? ಸತಿಯ ಕುರಿತಾಗಿ ಪ್ರೇಮ ಇರುವುದು ಅಪಚಾರವೇ? ಇಲ್ಲ ಮಗ, ಪ್ರೇಮ ಕುರುಡು ಪ್ರೇಮವಾಗ ಕೂಡದು. ಹೆಂಡತಿಯನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದಕ್ಕೆ ಯಾವನಿಗೆ ಸಾಧ್ಯವಾಗುವುದಿಲ್ವೋ ಅವನು ಹೆಂಡತಿಯ ದಾಸನಾಗುತ್ತಾನೆ. ಹಾಗೇನಿಲ್ಲ, ನಾನಾದದ್ದೇ. ಯಾಕೆ ಹಾಗೆ ಹೇಳ್ತೀರಿ? ಕೊಟ್ಟ ಮಾತನ್ನು ಈಡೇರಿಸಬೇಕು, ಸರಿತಾನೆ? ನಿನಗೆ ವಂಚನೆ ಆಯಿತು ಮಗ. ಇಲ್ಲೋಪ್ಪ, ನನ್ನ ಕೈಕಾಲು ಕಟ್ಟಿ ಶರವರೆಗೆ ಬಿಸಾಡುವುದು. ನಾನು ಪೂಜ್ಯರಾದ ನಿಮ್ಮನ್ನು ದಂಡಿಸುವುದಕ್ಕೋ ಭಂಗಿಸುವುದಕ್ಕೋ ನಾನಿಷ್ಟರವರು. ತಾವು ಸಾರ್ವಭೌಮರಾಗಿ ವಿರಾಜಿತರಾದವರು, ಇನ್ನೂ ಹಾಗೆಯೇ ಇರಬೇಕಾದವರು. ಭರತನಿಂದ ಪಾಲಿತರಾಗಿ ನೀವಿರುವಾಗ ನಿಮ್ಮ ಮಾತು ಪಾಲಿಸುವುದಕ್ಕೆ ನಾನು ಕಾಡಿಗೆ ಹೊರಡುತ್ತೇನೆ, ಸಂತೋಷದಿಂದ ಹೊರಡುತ್ತೇನೆ, ದುಃಖ ಇಲ್ಲಪ್ಪ. ಏನಪ್ಪ? ಹೋಗುವ ಮಗ. ಎಲ್ಲಿಗೆ? ಕಾಡಿಗೆ ಹೋಗುವ. ಅವರಿಬ್ರು ಹೇಗೋ ಬರ್ತಾರಲ್ಲ, ನಾನೊಬ್ಬ ಹೆಚ್ಚಾಗ್ತೇನಾ? ನೀವು ತಪ್ಪು ಮಾಡಿದ್ದೀರಿ ಎಂಬಂತಹ ನರಳಾಟದಿಂದ ಹೀಗೆಲ್ಲ ಆಡ್ತಾ ಇದ್ದೀರಿ. ಇಲ್ಲಿ ನಿತ್ರೆ ರಕ್ಕಸಿದನ್ನು ತಿಂದು ಮುಗಿತಾರೆ. ವೃದ್ಧಾಪ್ಯದಲ್ಲೂ ಸತ್ಯವಂತನಾಗಿ ನಿಮ್ಮನ್ನು ಸುಕ್ಷೇಮಿಯಾಗಿ ಕಾಣುವ ಹಂಬಲದಿಂದಲೇ ಕಾಡಿಗೆ ಹೊರಟಿದ್ದೇನೆ. ಕಾಡಿನಲ್ಲಿ ನೀವು ನವೆಯುವುದಕ್ಕಾಗಿ ನಾನು ಹೋಗುತ್ತೇನೆ? ಖಂಡಿತ ಇಲ್ಲ. ತಾವು ಇಲ್ಲೇ ಇರಿ. ಪಿತೃವಚನ ಪರಿಪಾಲನೆಯನ್ನು ಸಂತೋಷದಿಂದ ಒಪ್ಪಿದ ನಾನು ಸತಿ ಮತ್ತು ಅನುಜರ ಸಹಿತವಾಗಿ ಹೊರಡುತ್ತೇನೆ. ಅನುಮತಿ ಕೊಡಿಯಪ್ಪ. ನನಗೆ ಯಾರಿಲ್ಲ. ಅಪ್ಪ, ಸಾರ್ವಭೌಮರಲ್ವೋ, ನಿಮಗೆ ಯಾರು ಇಲ್ಲ ಅಂದ್ರೆ ಸಾಮ್ರಾಜ್ಯವೇ ನಿಮ್ಮದು. ಏನಪ್ಪ, ಏನು ನೆನಪಿಸಿಕೊಳ್ತಾ ಇದ್ದೀರಿ? ಯಾವುದೋ ಒಂದು ವೃದ್ಧ ವಚನ. ವೃದ್ಧ ವಚನ? ಅದು ಹಾಗೆ ಆಗಬೇಕು ಅಂತ. ಅಯ್ಯೋ, ಆಗಲಿ ಅಪ್ಪ. ಯಾರು ವೃದ್ಧರು? ಅದು ಏನು ಹಾಗೆ ಆಗಲಿ. ನನಗೊಂದು ತಿಳಿಯಲಿಲ್ಲ. ಯಾರು ವೃದ್ಧರಪ್ಪ? ನೀ ತಿಳಿಯುವುದು ಬೇಡ ಮಗ. ಬೇಡವಾ? ಸರಿ, ನನ್ನ ಅಂತರಂಗದ ಕೊನೆಯ ಒಂದು ಬಯಕೆಯನ್ನು ಈಡೇರಿಸಿ ಬಿಡು. ಕೊನೆಯದು ಅಂತ ಯಾಕೆ ಹೇಳ್ತೀರಿ? 60,000 ವರ್ಷ ಬದುಕಿದ್ದೀರಿ. 14 ವರ್ಷ ಕಳೆದು ನಾವು ಬರುವುದಿಲ್ವೋ? ಹೊರಡುವ ಮೊದಲೇನಾದರೂ ಮಾಡುವುದಕ್ಕಿದ್ರೆ ಅಪ್ಪಣೆ ಮಾಡಿ. ನಿನ್ನೆಯಿಂದ ನೀನು ಉಪವಾಸವೇ ಅಲ್ವ ಮಗ? ಗುರುಗಳ ನಿರ್ದೇಶವೇ ಹಾಗೆ. ನಾನು ಏನು ತೆಕ್ಕೊಳ್ಳಿಲ್ವೋ? ಅಯ್ಯೋ ಅಪ್ಪ, ಈ ಪ್ರಾಯದಲ್ಲಿ ನೀವು ಹಸಿದುಳಿದಿರ ನಿನ್ನೆಯಿಂದ. ನನ್ನ ಪ್ರಾಣ ಸ್ವರೂಪನಾದ ನೀನು ಹಸಿದಿರುವಾಗ ತೆಕ್ಕೊಳ್ಳುವುದಕ್ಕೆ ಮನಸ್ಸು ಬರಲಿಲ್ವೋ? ಹಾಗಿರಬಾರ್ದು. ಆರೋಗ್ಯ ಕೆಟ್ಟರೆ ಮತ್ತೇನು ಮಾಡುವುದಕ್ಕಾಗುವುದಿಲ್ಲ. ಪರಿಚಾರಕರಲ್ಲಿ ಹೇಳಿ ಹಾಲನ್ನು ತರಿಸು. ಒಂದು ಮುಷ್ಟಿ ನಿನ್ನ ಕೈ ಆರು ನನ್ನ ಬಾಯಿಗೆ ಕೊಡು, ಇನ್ನೊಂದು ತುತ್ತು ನನ್ನ ಕೈಯಿಂದ ನಿನ್ನ ಬಾಯಿಗೆ ಕೊಟ್ಟು ಇವತ್ತು ನಿಶಿ ನಿನ್ನನ್ನು ಇಲ್ಲೇ ಉಳಿಸಿಕೊಂಡು ಅಪ್ಪ ಹಾಗೆ ನಿನಗೆ ಹೋಗಲೇಬೇಕು ಎನ್ನುವಂತಹ ಒಂದು ಉದ್ದೇಶ ಇದ್ರೆ ನಾಳೆ ಪ್ರಾತಃ ಕಾಲದಲ್ಲಿ ಎದ್ದು ಹೋಗು ಮಗ. ಅಪ್ಪ, ಅಲ್ಲಿವರೆಗೆ ನೀನಿರು ನನ್ನೊಟ್ಟಿಗೆ. ನಿಮ್ಮ ಮಾತು ಈಡೇರಿಸುವುದಕ್ಕೆ ಮನಸ್ಸಿಲ್ಲದೆ ಅಲ್ಲ, ಆದ್ರೆ ಸರಿಯಾಗುವುದಿಲ್ಲ ಅದು. ಹಾಗೆ ನಿರ್ಬಂಧಿಸಬಾರದು. ಯಾಕೆ ಬಲ್ಲಿರ? ಯಾಕೆ? ಸಾಮ್ರಾಜ್ಯವನ್ನೇ ಭರತ ಪಡೆದ ಮೇಲೆ ಇಲ್ಲಿನ ಅಗುಳಗಳು ಅವನಿಗೆ ಸೇರಿದ್ದಲ್ವೋ? ಅವನಲ್ಲಿ ಕೇಳದೆ ನಾನು ಉಣ್ಣುವುದು ಸರಿಯಾದೀತೋ? ಕೈಕಾ, ನೀ ಕೇಳಿಟ್ಟ ಸಾಮ್ರಾಜ್ಯದ ಅನ್ನದ ವೈಭವೀಕರಣ ಮಾಡ್ತಿದ್ದಾನೆ ಮಗ. ಕೇಳು. ಅವನಿಗೆ ಅರ್ಥ ಆಗಿದೆ, ಈ ಹಳೆ ತಲೆಗಿನ್ನೂ ಅರ್ಥ ಆಗ್ಲಿಲ್ಲ ಅಷ್ಟೇ. ನಿನಗೆ ಇನ್ನೂ ಅರ್ಥ ಆಗ್ಲಿಲ್ಲಲ್ಲ? ಇಲ್ಲಪ್ಪ, ಆಗ ಅಪಾರ್ಥ ಕಲ್ಪಿಸಬೇಡಿ. ಧರ್ಮ ಇದು ಅಂತ ಸ್ಥಿರವಾದದ್ರಿಂದ ಹೊರಟು ನಿಂತಿದ್ದೇನೆ. ಉಣ್ಣುವುದಕ್ಕೆ ಉಳಿದರೆ ಮತ್ತೆ ಹೋಗುವುದು ಬೇಡ ಅಂತ ಕಂಡು ಬಿಟ್ರೆ ಈಗಿದ್ದ ಧರ್ಮ ಬುದ್ಧಿ ಮತ್ತಾರು ಕೊಡ್ತಾರೆ? ಆದ್ರಿಂದ ಧರ್ಮ ನಿರ್ಣಯ ಆದ ಕ್ಷಣದಲ್ಲಿ ಹೊರಟು ಬಿಡಬೇಕು. ಸತ್ಯವಂತರಾಗಿ ಸ್ಥಾಪಿತರಾಗುವುದು ನೀವಲ್ವೋ? ಸೂರ್ಯವಂಶೀಯರಾಗಿ ಅಕಳಂಕ ಚರಿತ್ರರಾದಂತಹ ನೀವು ವಿರಾಜಿತರಾಗುವುದಕ್ಕೆ ಏನು ಬೇಕಾದರೂ ಮಾಡ್ತೇನೆ. ನೀವೊಂದು ಅನುಮತಿ ಕೊಟ್ಟು ಆಶೀರ್ವಾದ ಮಾಡಿದ್ರೆ ಸಾಕು. ಪುರದ ಪುಣ್ಯವೇ ಹೊರಟು ನಿಂತಿದೆ. ಗುರುಗಳೇ, ಮಂತ್ರಿ ಸುಮಂತ್ರ, ಬನ್ನಿ. ಮಕ್ಕಳು ಹೋಗುವುದನ್ನು ಅವರು ಯಾರು ಬಂದು ತಡೆಯೊಡ್ಡೋ ಕೂಡದು. ಯಾಕೆ ಅಂದ್ರೆ ಪಿತೃವಚನವನ್ನು ಸ್ವಧರ್ಮ ಅಂತ ಅನುಷ್ಠಾನಿಸ್ತಾ ಇದ್ದೆ. ಸೀತಾ, ಇಲ್ಲಿ ಬಾರ. ಲಕ್ಷ್ಮಣ, ನೀನು ಬಾರೋ. ಹೊರಡುವ ಮೊದಲು ಅಪ್ಪನ ಆಶೀರ್ವಾದ ಪಡಿ. ಸಕೀರ್ತಿಯುತರಾಗಿ ಸುಶೋಭಿತರಾದ ನಿಮ್ಮನ್ನು ಕಾಣುವುದಕ್ಕಿಂತ ದೊಡ್ಡ ಪದವಾಗಲಿ ಪದವಿಯಾಗಲಿ ನನಗಿಲ್ಲಪ್ಪ. ಅದಕ್ಕಾಗಿ ಯಾವುದನ್ನಾದರೂ ಬಿಟ್ಟೇನು. ಇದು ಕೇವಲ 14 ವರ್ಷದ ವನವಾಸ ತಾನೆ. ಆಶೀರ್ವದಿಸಿ. ಈಗಲೇ ಹೊರಡುತ್ತೆ. ರಂಗನಾಥ. ಅಮ್ಮ, ಆದರೂ ಒಂದು ಚಿಕ್ಕ
ಬೇಸರ ಉಂಟು ಮಾಡಿದ್ಯಲ್ಲ ತಾಯಿ. ಬೇರೇನಲ್ಲ, ಹಾ ಕಾಡಿಗೆ ಹೋಗು ರಾಮ ಅಂತ ಹೇಳಿದ್ರೆ ಸೇರಿ ಆಗ್ತಿತ್ತಲ್ಲ ತಾಯಿ ಕಾಡಿಗೆ. ಅಪ್ಪನಲ್ಲಿ ವರದ ನಿಮಿತ್ತದಿಂದ ಅವರಿಗೆ ಯಾಕೆ ದುಃಖ ಕೊಟ್ಟೆ? ಯಾವಾಗಲೂ ಹೋಗಿ ಬಿಡ್ತಿದ್ದೆ ನಾನು. ಅಯ್ಯೋ, ನಿನ್ನ ಬಗ್ಗೆ ವಿಶ್ವಾಸ ಇದೆ ಮಗನೇ, ಆದ್ರೆ ಅವಳಲ್ಲಿ ಅವಳಿಗೆ ವಿಶ್ವಾಸ ಕಡಿಮೆ ಆಗಿದೆ ಮಗ. ವಿಮರ್ಶೆಗಾಗಿ ಆಡಿದ್ದಲ್ಲ, ಅಂತರಂಗನು ನಿವೇದಿಸಿಕೊಂಡದ್ದಷ್ಟೇ. ಅಪ್ಪರ ಸಂಕಲ್ಪವನ್ನು ಮಾತಾಗಿಸಿ ದೀಕ್ಷೆ ಕೊಟ್ಟ ಮಹಾಮಾತೆ ನೀವು. ಆಶೀರ್ವದಿಸಿ ಕಳಿಸಿಕೊಡುತ್ತಾರೆ. ಆಯ್ತಪ್ಪ, ಹೋಗಪ್ಪ, ಹೋಗಿ ಆಯ್ತಾ. ಶೀಘ್ರವೇ ಹೊರಟು ಬಿಡೋಣ. ಅಪ್ಪನ ದುಃಖ ಅಷ್ಟಾದ್ರೂ ಕಡಿಮೆ ಅಂತ. ಬಾಸಿ ಲಕ್ಷ್ಮಣ ಬಾಸಿ. ಅಡವಿಗಿ ವಸನಬೇಕಿ ಬಂಗಾರ ಕೆಡುಕಿಯಬಹುದು ಜೋಕಿ ಉಡುತಲಿ ನಾರು ಮಡಿಯ ಹೋಗಿರೈ ಒಡನಾಡದೇನು ನುಡಿಯ. ಸ್ವಲ್ಪ ನಿಲ್ಲಪ್ಪ ರಾಮ, ಸ್ವಲ್ಪ ನಿಲ್ಲು. ವನವಾಸಕ್ಕೆ ಹೊರಟೆವು ನಾವು. ಹೋಗೋದು ಬೇಡ ಅಂತೆ ಮಗ. ಕೇಳ್ತೇನೆ, ನಮ್ಮನೆಲ್ಲೇ ಕೇಳ್ತೇನೆ. ಏನಮ್ಮ ಈಗ ಹೋಗುದು ಬೇಡ ಅಂತ? ಹೀಗೆ ಅಂದ್ರೆ ರಾಜ ಪೋಷಾಕನ್ನು ಧರಿಸಿದ್ಯಾ, ಮೈ ತುಂಬಾ ಇಷ್ಟೊಂದು ಒಡವೆ ಇಂಥ ವಸ್ತ್ರವನ್ನು ನೀನು ಉಟ್ಟುಕೊಂಡು ತೊಟ್ಟುಕೊಂಡು ನೀ ಕಾಡಿಗೆ ಹೋದ್ರೆ ನಿನಗೆ ಕಷ್ಟ ಆಗುದಿಲ್ವ ಮಗನೇ? ಭರತನಿಗೆ ಅಂತ ನೀನು ಯಾವುದನ್ನು ಅಪೇಕ್ಷಿಸಿದ್ಯೋ ಅಷ್ಟನ್ನು ಭರತನಿಗೆ ಉಳಿಸಿಯೇ ಹೋಗುವ ಮನ ಉಂಟು. ಅವನಿಗಾಗಿ ಕಳಚಿದರು. ಉಡುವುದಕ್ಕೆ ನನಗೊಂದು ತುಂಡು ಬಟ್ಟೆ ನಾ ಕೊಡ್ತೇನೆ, ಅದಕ್ಕೆ ಎಂತದ್ದು ಯೋಚನೆ ಮಾಡುದು ನೀನು? ಆಗಲ್ಲ. ನಿನಗೆ ಮಾತ್ರ ಪ್ರಸಾದ ಮೈಗೆ ಹೊದ್ದುಕೋ ಲಕ್ಷ್ಮಣ. ಹೊರಡುವಾಗ ಭಾರ ಕಳಚಿಕೊಳ್ಳುವುದಕ್ಕೆ ಅನುಕೂಲ ಆಗುತ್ತೆ. ನನ್ನೆಲ್ಲ ಕಳಚಿ ಅದನ್ನು ಉಟ್ಕೊಂಡು ಹೋಗಿ. ಹಾಗೆ ಓ ಮಹಾರಾಣಿ, ಏಯ್, ಸ್ವಲ್ಪ ನಿಲ್ಲೆ. ಏನೇ ಏನ್ ನೀನಿನ್ನು ಮಹಾರಾಣಿ ಆಗ್ಲಿಲ್ಲ ಆಯ್ತಾ? ಮೈ ತುಂಬಾ ಇಷ್ಟೊಂದು ಒಡವೆ ಪಟ್ಟು ಸೀರೆ ಉಟ್ಕೊಂಡು ಗಂಡನ ಜೊತೆ ಹೋಗ್ತಾ ಇದೆಯಲ್ಲ, ನಿನಗೇನು ಪ್ರತ್ಯೇಕವಾಗಿ ಹೇಳ್ಬೇಕೇನೆ? ಮಾನವೀಯತೆ ಬರೆದ ಮಾನವನಿಗೆ ನನ್ನ ಮತಗಡದಲ್ಲಿ ಬರೀ ತೋಡಿಪತಿ ಸುತರ ಹಂಗಿಪ ಹೀನ ಪಾಶುವಿ. ಏನಿದು ಅವಿವೇಕತನ? ಸಾಕೇತ ಧರ್ಮನೆಯಲ್ಲಿ ಅನಾಚಾರವೇ. ಇದನ್ನೆಲ್ಲ ಕಂಡು ನಾನು ಸುಮ್ಮನಿದ್ದೇನೆಂಬಲ್ಲಿಗೆ ನೀನು ಮಾಡಿದ ಕಾರ್ಯವನ್ನು ಬೆಂಬಲಿಸಿದ್ದೇನೆಂಬ ಹಾಗೆ ಭಾವಿಸಿಕೊಂಡೆಯ? ಕಾಡ ಮಶು ಯಾರೆಂದು ಬಗೆದೆ ಅವಳನ್ನು? ಜನಕ ನಂದನೆ ಎಂಬುದಾಗಿ ಬಗೆದುಕೊಂಡೆಯ? ಭೂಮಿಯಿಂದ ಉದಿಸಿ ಬಂದವಳು, ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳು. ಲಕ್ಷ್ಮಿಯ ವಿಗ್ರಹದಿಂದ ಯಾರಾದರೂ ಆಭರಣವನ್ನು ಕಳಚುವುದಕ್ಕೆ ಮನ ಮಾಡ್ತಾರೆ. ಈಗ ನಾನು ಘೋಷಿಸ್ತೇನೆ, ಸೀತೆ ಸಾಕೇತಕ್ಕೆ ಸಾಮ್ರಾಜ್ಞಿ. ಯಾರು ತಡೆಯುವವರು? ಶಾಂತರಾಗಿ ಆಕ್ರೋಶ ಬೇಡ. ಗುರುಗಳೇ, ಅವಳಿಗೆ ಶಾಪ ಕೊಡಿ ಗುರುಗಳೇ, ಶಾಪ ಕೊಡಿ. ಸಲ್ಲದು ಗುರುಗಳೇ. ನನ್ನ ಮೇಲೆ ಮಮತೆ ಇರಬಹುದು, ಅದರಿಂದ ಧರ್ಮಬಾಧೆಯನ್ನುಂಟು ಮಾಡಕೂಡದು. ತಾವು ಯಾವತ್ತೂ ಶಾಂತ ಶರಧಿಯಾಗಿಯೇ ಇರಬೇಕು. ಆಶೀರ್ವದಿಸಿ. ಧನ್ಯ. ಆ ಧರ್ಮಾಚರಣೆ ಆಗ್ತದೋ ಅಂತ ಶಂಕೆ ಬಂದಾಗ ಸಿಟ್ಟುಕೊಳ್ತಾರೆ. ಧರ್ಮ ಅಂತ ತಿಳಿದು ಶಾಂತರಾಗುತ್ತಾರೆ. ಅವಳು ಅನುಸರಿಸುವುದಕ್ಕೆ ಹೊರಟವಳಮ್ಮ. ಆದ್ರೂ ಹೆಣ್ಣಲ್ವ, ಇದ್ದದ್ದೆಲ್ಲ ಕಳಚಿದ್ರೆ ಉಡುವುದಕ್ಕೊಂದು ತುಂಡು ಬಟ್ಟೆ ನಾನು ಕೊಡ್ತೇನಪ್ಪ. ಅಯ್ಯೋ, ಅದಕ್ಕಲ್ಲ ಏನು, ಇದನ್ನೇ ಉಟ್ಕೊಂಡು ಹೋಗೆ. ಅತ್ತೆ, ಏನು? ಜನಕ ಮಹಾರಾಜರ ಪಾಲಿತ ಪುತ್ರಿಯಾಗಿ ಬೆಳೆದವಳು ನಾನು. ಪ್ರತಿ ದಿನವೂ ಪಟ್ಟೆ ಪೀತಾಂಬರ ಹೊನ್ನಾಭರಣಗಳಿಂದ ನನ್ನನ್ನ ಶೃಂಗರಿಸಿ ಆ ಚಂದವನ್ನ ಕಾಣುತ್ತಾ ಆನಂದ ಪಡುತ್ತಿದ್ದವರು ನನ್ನ ತಂದೆ. ಈ ಹೊತ್ತಿಗೆ ನಾರುಮಡಿಯನ್ನ ಉಡುವುದಕ್ಕೆ ಕೊಟ್ಟಿದ್ದೀರಿ, ಇದನ್ನ ಹೇಗುಡುವುದಕ್ಕೆ? ಮದ್ವೆ ಆದವಳಿಗೆ ಸೀರೆ ಉಡ್ಲಿಕ್ಕೆ ಬರುದಿಲ್ವಾ? ನಿನಗೂ ಮೊದಲು ಯಾರ್ಯಾರು ಉಡಿಸ್ತಿದ್ದದ್ದು ಕೈ. ಅತ್ತೆ, ಅನ್ಯತಾ ಭಾವಿಸಬೇಡಿ. ಮತ್ತೇನು? ಪ್ರತಿದಿನವೂ 24 ಮೊಳದ ಪಟ್ಟೆ ಸೀರೆಯನ್ನೇ ಉಟ್ಟಭ್ಯಾಸ. 6 ಮೊಳದ ನಾರುಮಡಿಯನ್ನ ಉಟ್ಟು ತಿಳಿದಿಲ್ಲ, ಆದ್ರೆ ಕಲಿತುಕೊಳ್ತೇನೆ. ಕಲಿಬೇಕು. ನನ್ನವರನ್ನ ಅನುಸರಿಸಿ ನೀವೇ ತಾಯಿಯ ಸ್ಥಾನದಲ್ಲಿ ನಿಂತು ಹೇಳಿಕೊಟ್ಟಿದ್ರಂತ. ನಾನು ಸೀರೆ ಉಡಿಸ್ಬೇಕೇನೆ? ಸಾಮ್ರಾಜ್ಞಿ ನಾನು ಇವಳಿಗೆ ಸೀರೆ ಉಡಿಸುವುದಂತೆ. ಏನ್ ಮಕ್ಕಳು ಬುದ್ಧಿಲ್ವಾ? ಸ್ವಲ್ಪ ಹೇಳು ಅವಳಿಗೆ, ಸ್ವಲ್ಪ ಹೇಳು. ಹೀಗೆ ಬಿಡಿಸಿದ, ಹೀಗೆ ಹೇಳ್ಬೇಕು ಸ್ವಲ್ಪ. ಹೇಳುವುದಕ್ಕೆ ನಾನಿದ್ದೆ, ಹೇಳು. ಹೇಳ್ತೇನೆ. ಹೆಂಡತಿಗೆಲ್ಲ ಅಷ್ಟು ಸಲಿಗೆ ಕೊಡಬಾರ್ದು. ಕೊಟ್ರೆ ಹೀಗಾಗ್ತದೆ ಮಗ. ಬದುಕು ದೊಡ್ಡ ಗುರುಕುಲ ಅಮ್ಮ. ಅನುಭವಕ್ಕಿಂತ ದೊಡ್ಡ ಪಾಠವೂ ಇಲ್ಲ. ಕಲಿತವರೇ ಉತ್ತೀರ್ಣರಾಗುವುದು. ಹೀಗೆ ಬಾ, ಉಡುವ ಬಗ್ಗೆ ನಾ ಹೇಳಿಕೊಡ್ತೇನೆ. ಅಪ್ಪ, ಹೊರಡುವ ಕಾಲದಲ್ಲಾದ್ರೂ ಅಳದೇ ಇರ್ಬೇಕಲ್ಲ. ಭರತ ಚೆನ್ನಾಗಿ ನೋಡಿಕೊಳ್ತಾನೆ.
14 ವರ್ಷ ಕಳೆದು ಬರ್ತೇನೆ. ಆಶೀರ್ವಾದ ಮಾಡಿ. ರಾಮ, ನೀವು ಹೋದ್ರೆ ನಾನು ಹೋಗ್ತೇನೆ. ಎಲ್ಲಿಗೆ ಹೋಗುದು? ಹೋಗ್ಲಿಕ್ಕೆ ಬಿಡ್ಬೇಕಲ್ಲ, ಎಲ್ಲಿಗೆ ಹೋಗುದು? ಅಪ್ಪ, ಯಾರೇ ಹೋಗ್ಲಿ ಬರ್ಲಿ ಅವರವರ ನಿಯಂತ್ರಣದಲ್ಲಿ ಇಲ್ಲಪ್ಪ, ಅದು ದೈವಾಧೀನ ಅಲ್ವ. ಗುರುಗಳು ಹೇಳ್ತಾರೆ, ಗುರುಗಳೇ ಆಶೀರ್ವಾದ ಇರ್ಲಿ ಅಮ್ಮ. ಆಯ್ತಪ್ಪ.